ಖ್ಯಾತ ಸಂಗೀತ ನಿರ್ದೇಶಕ ಎಸ್.ಪಿ. ವೆಂಕಟೇಶ್ ನಿಧನರಾಗಿದ್ದಾರೆ. ಅವರಿಗೆ 70 ವರ್ಷ ವಯಸ್ಸಾಗಿತ್ತು. ಹೃದಯಾಘಾತದಿಂದ ಚೆನ್ನೈನಲ್ಲಿರುವ ತಮ್ಮ ಸ್ವಗೃಹದಲ್ಲಿ ವಿಧಿವಶರಾಗಿದ್ದಾರೆ ಎಂದು ತಿಳಿದು ಬಂದಿದೆ. 1955ರ ಮಾರ್ಚ್ 5ರಂದು ವೆಂಕಟೇಶ್ ಜನಿಸಿದ್ರು. ಅವರು ಕನ್ನಡ, ಮಲಯಾಳಂ, ತೆಲುಗು, ತಮಿಳು, ಬಂಗಾಳಿ ಚಲನಚಿತ್ರಗಳಲ್ಲಿ ಸಂಗೀತ ನಿರ್ದೇಶಕರಾಗಿ ಕೆಲಸವನ್ನ ಮಾಡಿದ್ದಾರೆ. 500ಕ್ಕೂ ಹೆಚ್ಚಿನ ಹಾಡುಗಳಿಗೆ ರಾಗ ಸಂಯೋಜನೆಯನ್ನ ಕೂಡ ಮಾಡಿದ್ದಾರೆ. ಮಲಯಾಳಂ ಚಿತ್ರರಂಗಕ್ಕೆ ಎವರ್ಗ್ರೀನ್ ಹಾಡುಗಳನ್ನು ನೀಡಿದ ಕೀರ್ತಿ ವೆಂಕಟೇಶ್ ಅವರಿಗೆ ರಾಜ ವಿಂಡೆ ಮಗನ್, ಕಿಲುಕ್ಕಂ, ಸ್ಫಟಿಕಂ ಇತ್ಯಾದಿ ಮಲಯಾಳಂ ಸಿನಿಮಾಗಳ ಮೂಲಕ ಹಿಟ್ ಹಾಡುಗಳನ್ನು ನೀಡಿದ್ದಾರೆ. ಇನ್ನು ಕನ್ನಡ ಚಿತ್ರರಂಗದಲ್ಲೂ ಕೂಡ ಹಿಟ್ ಹಾಡುಗಳನ್ನು ಇವರು ಕೊಟ್ಟಿದ್ದಾರೆ. ಪಂಚಮವೇದ, ಸುಂದರಕಾಂಡ, ಶರವೇಗದ ಸರದಾರ, ಅಶ್ವಮೇಧ, ಅರಗಿಣಿ ಮೊದಲಾದ ಕನ್ನಡ ಸಿನಿಮಾಗಳ ಹಾಡುಗಳಿಗೆ ವೆಂಕಟೇಶ್ ಅವರು ಸಂಗೀತವನ್ನ ಸಂಯೋಜಿಸಿದ್ದಾರೆ.